ಈ ಬ್ಯಾಕ್ಗ್ರೌಂಡಲ್ಲಿ ನೀರು ಆ್ಯಂಡ್ ಅಲ್ಲಿ ಬಿದ್ದಿರೋ ಅಷ್ಟೊಂದು ಎಲೆಗಳು ರಾಶಿ ಒಂದು ಒಳ್ಳೆ ಹಳೆ ಈ ಶಾರುಖ್ ಖಾನ್ ಮೂವಿದು ಫೀಲ್ ಕೊಡ್ತಾ ಇದೆ ನಮಗೆ. ದೀಪಾವಳಿ ಹಬ್ಬದ ಶುಭಾಶಯಗಳು. ಎಸ್, ಫ್ರಮ್ ನಯಾಗರಾ ಫಾಲ್ಸ್, ಆಲ್ ದ ವೇ ಫ್ರಮ್ ನಯಾಗರಾ ಫಾಲ್ಸ್. ಹ್ಯಾಪಿ ದೀಪಾವಳಿ. ಇಲ್ಲಿ ಕೆನಡಾದಲ್ಲಿ ರಿಮೆಂಬರೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಸೆಲೆಬ್ರೇಟ್ ಇನ್ ದ ಸೆನ್ಸ್ ರಿಮೆಂಬರೆನ್ಸ್ ಡೇ ಅಂದರೆ ಈ ವಾರ್ ಝೋನಲ್ಲಿ ವಾರ್ ಟೈಮಲ್ಲೆಲ್ಲ ಮಾರ್ಟಿಯರ್ ಆದವ್ರಿಗೆ ಮತ್ತೆ ಸರ್ವ್ ಮಾಡಿರೋರಿಗೆ, ಕಂಟ್ರಿ ಸರ್ವ್ ಮಾಡಿರೋರಿಗೆ, ಎಸ್, ಅವ್ರಿಗೆ ಒಂದು ರಿಮೆಂಬರೆನ್ಸ್ ಡೇ ಅಂತ, ಅವ್ರನ್ನ ನೆನಪು ಮಾಡ್ಕೊಳ್ಳೋಕ್ಕೆ ಒಂದು ರಿಮೆಂಬರೆನ್ಸ್ ಡೇ ಅಂತ ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ರಜಾ ಇಲ್ಲ ಸ್ಕೂಲ್ಗೆಲ್ಲ, ಬಟ್ ಇವ್ರಿಗೆ ಆಫೀಸ್ಗೆ ರಜಾ ಇತ್ತು. ಸೊ ಹಾಗಾಗಿ ಒಂದಿನ ಇವಾಗ ಸದ್ಯಕ್ಕೆ ನಾವು ಆನ್ ದ ವೇ ಟು ನಯಾಗರಾ ಫಾಲ್ಸ್, ಮತ್ತೆ ಒಂದ್ಸರಿ ನಯಾಗರಾ ಫಾಲ್ಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ನೈಟಲ್ಲಿ ನಯಾಗರಾ ಫಾಲ್ಸ್ ನೋಡಿಲ್ಲ, ತುಂಬ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ಲೈಟ್ಸಲ್ಲಿ ನೋಡಿಲ್ಲ ನಾವು ನಯಾಗರಾ ಫಾಲ್ಸ್ನ. ಸೊ ಅದನ್ನ ಒಂದ್ಸರಿ ನೋಡೋಣ ಇವತ್ತು ಅಂತ. ಇಲ್ಲ, ರಾತ್ರಿ ನೋಡ್ಬಿಟ್ಟು ವಾಪಸ್ ಬರೋದು. ಸೊ ಹೊರಟಿದ್ದೀವಿ ಇವಾಗ ಒಂದು ರೌಂಡು ನಯಾಗರಾ ಫಾಲ್ಸ್ ಹೋಗೋಣ ಅಂತ. ಸೊ ರಿಮೆಂಬರೆನ್ಸ್ ಡೇ ಆಗಿರೋದ್ರಿಂದ ಎಲ್ಲ ಕಡೆ ಕೆನಡಾ ಫ್ಲಾಗ್ನ ಹಾಫ್ ಅಷ್ಟೇ ಹಾಯ್ಸ್ಟ್ ಮಾಡಿದ್ದಾರೆ. ನಿನಗೆ ಸ್ಕೂಲ್ಗೆ ರಜೆನ ರೇಯಂಚ್ ಇವತ್ತು? ಸ್ಕೂಲ್ಗೆ ನಿಂಗೆ ಇವತ್ತು ಇತ್ತಲ್ಲ, ಆದರೂ ನೀನು ಬಂದಿದ್ಯಲ್ಲ ಇವತ್ತು ನಮ್ಮ ಜೊತೆ. ಬರಬಾರ್ದಿತ್ತಲ್ಲ ನೀನು? ಇವತ್ತು ಸ್ಕೂಲ್ ಇತ್ತಲ್ಲ ನಿನಗೆ. ಅಪ್ಪಂಗೆ ಮಾತ್ರ ಆಫೀಸಿಗೆ ರಜೆ ಇದ್ದಿದ್ದು, ನಿನಗೆ ಸ್ಕೂಲ್ ಇತ್ತಲ್ಲ, ನಿನಗೆ ರಜೆ ಇರಲಿಲ್ಲಲ್ಲ. ನಾವು ಹೋಗಿ ಬರ್ತಾ ಇದ್ವಿ, ನಾನು ಅಪ್ಪ ಹೋಗಿ ಬರ್ತಾ ಇದ್ವಿ. ನಿನ್ನ ಮನೆಯಲ್ಲೇ ಕ್ಲಾಸ್ ಅಟೆಂಡ್ ಮಾಡ್ಬೋದಾಗಿತ್ತು ಕುತ್ಕೊಂಡು, ಅಲ್ವಾ? ಅಲ್ಲೇ ಇರ್ಬೋದಾಗಿತ್ತು. ನಿನ್ನ ಕ್ಲಾಸ್ ಮಿಸ್ ಆಯ್ತಲ್ಲ ಒಂದು. ಸೊ ಅವನಿಗೆ ಸ್ಕೂಲ್ ಇದೆ, ಬಟ್ ಸ್ಟಿಲ್ ಇವತ್ತೊಂದು ಚಕ್ಕರ್ ಹೊಡಿಸಿ ಅವನ ಹತ್ರ ರಜಾ ಹಾಕ್ಸಿ ಅವನ ಕೈಯಲ್ಲಿ ಇವತ್ತು ಹೋಗ್ತಾ ಇದ್ದೀವಿ ನಾವು. ಸೊ ವಿ ಹ್ಯಾವ್ ರೀಚ್. ನಾವು ಇವಾಗ ಸದ್ಯಕ್ಕೆ ನಯಾಗರಾ ಫಾಲ್ಸ್ಗೆ ಹೋಗಿಲ್ಲ, ಫಸ್ಟ್ ಇಲ್ಲಿ ನಯಾಗರಾ ಆನ್ ದ ಲೇಕ್ ಅಂತ ಒಂದು ಪ್ಲೇಸಲ್ಲಿ ಬಂದಿದ್ದೀವಿ. ಇದೊಂದು ಓಲ್ಡ್ ಟೌನ್, ಇದು ಓಲ್ಡ್ ಹಿಸ್ಟಾರಿಕ್ ಟೌನ್ ಇದು. ಸೊ ಇಲ್ಲಿ ಬಂದಿದ್ದೀವಿ. ರೇಂಜ್ ಇಲ್ಲಿ ನೋಡಿ, ಹಾಯ್ ಹೇಳು.
ಇದು ಒಂಥರ ಹಿಸ್ಟಾರಿಕ್ ಸಿಟಿ ಇದು. ಅಂದರೆ ಇಲ್ಲೆಲ್ಲ ಮಾಡರ್ನ್ ಬಿಲ್ಡಿಂಗ್ಸ್ ಇಲ್ಲ. ಇಲ್ಲಿ ನಯಾಗ್ರಾ ಆನ್ ದ ಲೇಕ್ ಅಂದರೆ ಇಲ್ಲಿ ಒಂದು ಫುಲ್ ಹಳೆ ಕಾಲದ್ದು ಮನೆಗಳು, ಹಳೆ ಕಾಲದ ಬಿಲ್ಡಿಂಗ್ಸ್ ಥರ ಇದೆ. ಆ್ಯಂಡ್ ಆಲ್ಸೋ ಈ ಬ್ಯಾಕ್ಗ್ರೌಂಡಲ್ಲಿ ನೀರು ಆ್ಯಂಡ್ ಅಲ್ಲಿ ಬಿದ್ದಿರೋ ಅಷ್ಟೊಂದು ಎಲೆಗಳು ರಾಶಿ ಒಂದಿಗೆ ಒಳ್ಳೆ ಹಳೆ ಈ ಶಾರುಖ್ ಖಾನ್ ಮೂವಿದು ಫೀಲ್ ಕೊಡ್ತಾ ಇದೆ ನಮಗೆ. ಎಲ್ಲ ಕರಣ್ ಜೋಹರ್ ಶಾರುಖ್ ಖಾನ್ ಮೂವಿನಲ್ಲಿ ಈ ಥರದ್ದೇ ನೋಡಿ ಇದು ನೋಡ್ಬೇಕಾದ್ರೆ ಅದೇ ನೆನಪಾಗುತ್ತೆ. ಸೂಪರ್ ಆಗಿದೆ ಈ ಪ್ಲೇಸ್ ಮಾತ್ರ. ನೀವು ಕೆನಡಾದಲ್ಲಿದ್ದರೆ ದಯವಿಟ್ಟು ನಯಾಗ್ರಾ ಆನ್ ದ ಲೇಕ್ಗೆ ಬನ್ನಿ ಒಂದ್ಸರಿ. ಯು ವಿಲ್ ಲವ್ ಇಟ್. ಅಲ್ಲ ರೇಂಜ್ ಅಯ್ಯೋ ಇದು ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ಈ ಲೇಕಿಂದ ಇವಾಗ ಸ್ವಿಮ್ ಮಾಡಿದ್ರೆ ಆ ಕಡೆ ಸೈಡಲ್ಲಿ ಕಾಣ್ತಾ ಇರೋದು US. ಅದು ಅಲ್ಲೇನು ಬಿಲ್ಡಿಂಗ್ಸ್ ಕಾಣಿಸ್ತಾ ಇದೆ ಅದು US ಅಲ್ಲಿರೋ ಬಿಲ್ಡಿಂಗ್ಸು. ಸೊ ಸ್ವಿಮ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಈ ಫಾಲ್ ಸೀಸನಲ್ಲಿ ಈ ಎಲೆಗಳ ಕಸ ಕ್ಲೀನ್ ಮಾಡೋದೇ ಕೆಲಸ ಇವ್ರಿಗೆ. ವಿಂಟರಲ್ಲಿ ಸ್ನೋ ಕ್ಲೀನ್ ಮಾಡೋದು, ಫಾಲ್ ಸೀಸನಲ್ಲಿ ಈ ಥರ ರಾಶಿ ಎಲೆಗಳು ಬಿದ್ದಿರೋದು ಅದನ್ನು ಫುಲ್ ಕ್ಲೀನ್ ಮಾಡ್ತಾರೆ. ಸೊ ಸದ್ಯಕ್ಕೆ ನಯಾಗ್ರಾ ಆನ್ ದ ಲೇಕ್ದು ಹಿಸ್ಟಾರಿಕ್ ಸಿಟಿಯಲ್ಲಿ ನಾವು ಸುತ್ತಾಡ್ತಾ ಇದ್ದೀವಿ. ಹೀಗೆ ಸದ್ಯಕ್ಕೆ ಗಂಟೆ ಆಲ್ಮೋಸ್ಟ್ 2 ಆಗಿದೆ. ಏನಾದರೂ ನಮಗೆ ಲಂಚ್ಗೆ ಏನಾದರೂ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ ರೇಯನ್ಸ್ ಈಸ್ ಹಂಗ್ರಿ ಅಲ್ಲ? ಏನು ಬಿಸ್ಕೆಟಾ? ಬಿಸ್ಕೆಟ್ ತಗೊಬಂದಿದ್ದೀವಲ್ಲ ಅದನ್ನೇ ತಿನ್ಬೇಕು. ವೇಟಿಂಗ್ ಫಾರ್ ದ ಫುಡ್ ಹೊರಗಡೆ ಇಲ್ಲಿ ರೆಸ್ಟೋರೆಂಟಲ್ಲಿ 2 ಗಂಟೆ 2 ಕಾಲಾಗಿದೆ ಗಂಟೆ. ಹಸುವಾಗ್ತಾ ಇದೆ ಜೋರಾಗಿ. ಸೊ ಇಲ್ಲಿ ಫುಲ್ ಬಿಸಿಲಲ್ಲೇ ಬಂದು ಕೂತಿದ್ದೀವಿ ಇವಾಗ. ವೇಟ್ ಮಾಡ್ತಾ ಇದ್ದೀವಿ ಫುಡ್ಗೆ. ಹೌದು, ಈ ಹೊಟ್ಟೆಯಲ್ಲಿ ಚೂಹೆ ದೊಡ್ರೆ ಅಂದರೆ ಹೊಟ್ಟೆಯಲ್ಲಿ ಗುಳು ಆಗ್ತಾ ಇದೆ ಹಸುವಲ್ಲಿ. ಸೊ ಬಂತು ನಮ್ಮ ಆರ್ಡರ್ ಪಾಸ್ತಾ ಆ್ಯಂಡ್ ದಿಸ್ ಈಸ್ ಒಂದು ವ್ರ್ಯಾಪ್ ಮತ್ತು ರೇಂಜ್ ಫೇವ್ರೆಟ್ ಫ್ರೆಂಚ್ ಫ್ರೈಸ್ ಆ್ಯಂಡ್ ಇದೊಂದು ಸ್ಪೆಷಲ್ ಇವಾಗ ಫೆಟಾ ಚೀಸ್ ಎಲ್ಲ ಹಾಕಿಬಿಟ್ಟು ಒಂದು ಸ್ಯಾಲಡ್ ಥರ. ಸೊ ಅದು ಹೋಗಿ ಪರವಾಗಿಲ್ಲ. ಸೊ ಲಂಚ್ ಟೈಮ್. ನಯಾಗ್ರಾ ಫಾಲ್ಸ್ ಮಿಡ್ಲಲ್ಲಿ ಇದೆ. ಇದೊಂದು ಲುಕ್ಔಟ್. ಇದು ಹಿಂಗೆ ಪಾಸ್ ಆಗ್ತಾ ಇದ್ವಿ, ಫಾಲ್ಸ್ ಕಡೆಗೆ ಹೋಗ್ತಾ ಇದ್ವಿ. ಸೊ ಅಚಾನಕ್ಕಾಗಿ ಕಾಣಿಸ್ತು ಲೆಫ್ಟ್ ಸೈಡಲ್ಲಿ. ಸೊ ಹಂಗೆ ಪಾರ್ಕ್ ಮಾಡಿಬಿಟ್ಟು ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ನಿಲ್ಲಿಸಿದ್ವಿ ಇವಾಗ. ಎಲ್ಲಿದೆಯಾ ರೇಂಜ್? ನಯಾಗ್ರಾ ಫಾಲ್ಸ್. ಅಲ್ಲಿ ಕಾಣಿಸ್ತಾ ಇರೋದು ಬ್ರಿಡ್ಜ್ ಟು USA. ನಾನು ಆ್ಯಕ್ಚುಲಿ ನಯಾಗ್ರಾ ಫಾಲ್ಸ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ. ಅದು ನಾನು ವ್ಲಾಗಿಂಗ್ ಶುರು ಮಾಡೋ ಮುಂಚೆ ಮಾಡಿದ್ದು. ಇದು ವ್ಲಾಗಿಂಗ್ ಶುರು ಆದಮೇಲೆ 2ನೇ ಸರಿ ಬಂದು ನಾವು ವಿಡಿಯೋ ಮಾಡ್ತಾ ಇರೋದು. ಸೊ ಅಲ್ಲಿ ಕಾಣ್ತಾ ಇರೋದು ದಟ್ ಈಸ್ ಬ್ರಿಡ್ಜ್ ಟು USA. ಅಲ್ಲಿ ಹೋದರೆ ಅಲ್ಲಿಂದ ಮುಂದೆ ಅದು USA ಹೋಗುತ್ತೆ. US ಇದು ಬಫಲೋ ಅನ್ನೋ ಅಂಥ ಒಂದು ಟೌನ್ಗೆ ನ್ಯೂಯಾರ್ಕಲ್ಲಿರೋದು, ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇದು ಒಂದು ಅಮೆರಿಕನ್ ಸೈಡಲ್ಲಿರೋ ಫಾಲ್ಸು. ಆ್ಯಂಡ್ ದ ಮೇನ್ ಫಾಲ್ಸ್ ಬಂದುಬಿಟ್ಟು ಇದು ಕೆನಡಿಯನ್ ಫಾಲ್ಸ್, ಕೆನಡಿಯನ್ ಸೈಡ್ ನಯಾಗ್ರಾ ಫಾಲ್ಸ್.
ಆ್ಯಕ್ಚುಲಿ ಇದೇನು ಅಂದರೆ ಇವಾಗ ನನ್ನ ಫೋನಲ್ಲಿ ತೋರಿಸಿದ್ರೆ ಅದರದ್ದು ಒಂದು ಯಾವ ಥರ ಇದೆ ಅನ್ನೋದು ಅಷ್ಟು ಗೊತ್ತಾಗೋದಿಲ್ಲ. ಅದು ನಿಮಗೆ ಬರೀ ಗಣ್ಣಲ್ಲಿ ನೋಡಬೇಕಾದ್ರೆ ಅದ್ರದ್ದೊಂದು ಹೇಳೋಕ್ಕಾಗೋದಿಲ್ಲ. ಅಷ್ಟು ಒಂದು ಎಷ್ಟು ನೀರು ಫೋರ್ಸಲ್ಲಿ ಬೀಳುತ್ತೆ ಅಂದರೆ ಆ ಸೌಂಡು ಅದು ಹಿಂಗೆ ಡೈರೆಕ್ಟಾಗಿ ನೋಡಿದ್ರೇ ಅದ್ರದ್ದು ಹೆಂಗಿದೆ ಅಂತ ಗೊತ್ತಾಗೋದು. ಐ ವಿಶ್ ಎಲ್ಲರಿಗೂ ಇದನ್ನು ನೋಡೋಕ್ಕೆ ಅವಕಾಶ ಸಿಕ್ಕಿರಬೇಕಾಗಿತ್ತು ಅಂತ. ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್. ಫಾಲ್ಸ್ ನನ್ನ ಬ್ಯಾಕಲ್ಲಿರೋದು ಆ ಫಾಲ್ಸ್ದು ಸ್ಟಾರ್ಟಿಂಗ್ ಪಾಯಿಂಟ್, ಎಲ್ಲಿ ಬೀಳುತ್ತೆ ನೀರು ಆ ಪಾಯಿಂಟಲ್ಲಿದ್ದೀವಿ. ನನಗೆ ಆ್ಯಕ್ಚುಲಿ ಹಿಂದೆ ನೋಡೋಕ್ಕೆ ಆಗ್ತಾ ಇಲ್ಲ, ಅದು ಅಷ್ಟು ಫಾಸ್ಟಾಗಿ ಬೀಳ್ತಾ ಇದೆ. ನಾವೇ ಅದ್ರ ಜೊತೆಗೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಸೊ ನಾನು ಆ ಕಡೆ ನೋಡೋಕ್ಕೆ ಹೋಗ್ತಾ ಇಲ್ಲ, ಒಂಥರ ಆಗ್ತಾ ಇದೆ ಅದಕ್ಕೆ, ಎಲ್ಲಿ ನಾವೇ ಬಿಟ್ಬಿಡ್ತೀವೇನೋ ಅಂತ ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆ. ಅದು ಒಂಥರ ಆಗ್ತಾ ಇದೆ. ರಜಾ ಹಾಕ್ಸಿ ಅವನ ಕೈಯಲ್ಲಿ ಇವತ್ತು ಹೋಗ್ತಾ ಇದ್ದೀವಿ ನಾವು. ಆ್ಯಂಡ್